ಸಿನಿಮಾ ರಂಗಕ್ಕೆ ಯುವ ಪ್ರತಿಭೆಗಳ ಮೂಲಕ ಮತ್ತೊಂದು ಕೊಡುಗೆ ಸೇರ್ಪಡೆಗೊಳ್ತಾ ಇದೆ. ಅದುವೇ ಕನಸಿನ ಮಳೆಯಾದಳು ಎನ್ನುವಂತಹ ಟೆಲಿಫಿಲ್ಮ್. ಸನಾತನ ಕ್ರಿಯೇಷನ್ಸ್ ನಿರ್ಮಾಣದಲ್ಲಿ ಯುವ ಪ್ರತಿಭೆ ಸುಕೇಶ್ ಮಿಜಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ವಿನೂತನ ಸಿನಿಮಾ V4STREAM OTTಯಲ್ಲಿ ಮೂಡಿಬರಲಿದೆ. ಇದರ ರಿಲೀಸಿಂಗ್ ಡೇಟ್ ಕನ್ನಡ ಹಾಗೂ ತುಳು ಚಿತ್ರರಂಗದ ಖ್ಯಾತ ಕಲಾವಿದ ಪ್ರಕಾಶ್ ತೋಮಿನಾಡು ಅವರ ಮೂಲಕ ಘೋಷಣೆಯೂ ಆಗಿದೆ. ಹಾಗಿದ್ರೆ ಈ ಫಿಲ್ಮ್ ರಿಲೀಸ್ ಆಗ್ತಾ ಇರೋದು ಯಾವಾಗ? ಉತ್ತರ ಇಲ್ಲಿದೆ ನೋಡಿ. ಕರಾವಳಿಯು ಸಿನಿರಂಗಕ್ಕೆ ಅನೇಕ ಯುವ ಪ್ರತಿಭೆಗಳನ್ನ ಕೊಡುಗೆಯಾಗಿ ನೀಡಿದೆ. ಅನೇಕ ಯುವ ಪ್ರತಿಭೆಗಳು ತಮ್ಮ ವಿನೂತನ ಪ್ರಯತ್ನಗಳ ಮೂಲಕ ಇಡೀ ಚಿತ್ರರಂಗವೇ ತಮ್ಮತ್ತ ತಿರುಗಿ ನೋಡುವಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಅಂತಹದೇ ಒಂದು ಪ್ರಯತ್ನಗಳ ಸಾಲಿಗೆ ಕನಸಿನ ಮಳೆಯಾದಳು ಎನ್ನುವಂತಹ ಟೆಲಿಫಿಲ್ಮ್ ಸೇರ್ಪಡೆಗೊಳ್ಳಲು ಸಜ್ಜಾಗಿದೆ. ಸನಾತನ ಕ್ರಿಯೇಷನ್ಸ್ ನಿರ್ಮಾಣದಲ್ಲಿ ಯುವ ಪ್ರತಿಭೆ ಸುಕೇಶ್ ಮಿಜಾರ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಟೆಲಿಫಿಲ್ಮ್ ಫೆಬ್ರವರಿ 12ರಿಂದ ಕರ್ನಾಟಕದ ಪ್ರಪ್ರಥಮ OTT V4STREAMನಲ್ಲಿ ಮೂಡಿಬರ್ತಾ ಇದೆ. ಮಂಗಳೂರಿನ ಕುದ್ರೋಳಿ ದೇವಾಲಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ತುಳು ಚಿತ್ರರಂಗದ ಖ್ಯಾತ ಕಲಾವಿದ ಪ್ರಕಾಶ್ ತೋಮಿನಾಡು ಅವರು ಪೋಸ್ಟರ್ ಅನ್ನ ರಿಲೀಸ್ ಮಾಡುವ ಮೂಲಕ ಚಿತ್ರದ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ತೋಮಿನಾಡು ಅವರು ಎಲ್ಲರೂ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ವಿನಂತಿಸಿಕೊಂಡ್ರು. V4STREAM app ಸೊ ನಿಖಿಲ್ ಬೆಂಬೆಂಚ ಮಾತಾ ಸಪೋರ್ಟ್ ಮಾಡ್ತಾರೆ ಅಂತ ನಿಖಿಲೆಲ್ಲ ಸಪೋರ್ಟ್ ಮಾಡ್ತಾರೆ ನಂಬಿಕೆ ನಿಖಿಲ್ ಖಂಡಿತವಾಗ್ಲೂ ಮಲ್ಕೋರು. ಸೊ ನಿಖಿಲ್ ತೂಪು ತಂದ ನಿಖಿಲ್ನ ಫ್ರೆಂಡ್ಸ್ ಫ್ಯಾಮಿಲಿ ಮಾತೆಲ್ಲ ಶೇರ್ ಮಾಡ್ತಾರೆ. ಇದೇ ವೇಳೆ ಸಿನಿಮಾ ತಂಡದ ಸದಸ್ಯರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ಫೆಬ್ರವರಿ 12ಗೆ ಇಂಕ್ಲು ಬರೋನಿಲ್ಲ ಇಕ್ಲ ಪೂರ ಒಂಜಿ ಆಶೀರ್ವಾದ ಬೋರ್ಡ್ ಇಂಗ್ಲೆ ಸಪೋರ್ಟ್ ಬೋರ್ಡ್ ಇದರ ಕನಸಿನ ಮಳೆಯಾದಲು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಫೆಬ್ರವರಿ 12ನೇ ತಾರೀಕು ಇದು ರಿಲೀಸ್ ಆಗ್ತಿದೆ. 2021 ಫೆಬ್ರವರಿ 12ರಂದು V4STREAM ಅಲ್ಲಿ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಆ್ಯಪ್ ಡೌನ್ಲೋಡ್ ಮಾಡಲಿಲ್ಲ ಮಾಡ್ಕೊಡಿ. ನಿಮ್ಮ ಆಶೀರ್ವಾದ ನಮಗೆ ಯಾವತ್ತೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಚಿತ್ರಕ್ಕೆ ನಿರ್ದೇಶನ ಹಾಗೆ ಸಂಭಾಷಣೆ DOP ಎಡಿಟಿಂಗ್ ಎಲ್ಲ ಸುಕೇಶ್ ಮಿಜಾರ್ ಅವರು ಮಾಡಿದ್ದಾರೆ. ಹಿ ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಕನಸಿನ ಮಳೆಯಾದಳು ಎನ್ನುವುದು ಒಂದು ಸುಂದರ ನವಿರಾದ ಪ್ರೇಮ ಕಥಾನಕವನ್ನ ಹೊಂದಿರುವಂತಹ ಸಿನಿಮಾವಾಗಿದೆ. ಸಂಪೂರ್ಣವಾಗಿ ಪಾತ್ರ ಪ್ರಧಾನವಾಗಿರುವಂತಹ ಸಿನಿಮಾ ಇದು. ಸುಕೇಶ್ ಮಿಜಾರು ಅವರು ಇದನ್ನ ನಿರ್ದೇಶಿಸುವ ಜೊತೆಗೆ ಛಾಯಾಗ್ರಹಣ ಮತ್ತು ಸಂಕಲನದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಪ್ರಕಾಶ್ ತೋಮಿನಾಡು, ವಿಕಾಶ್ ಉತ್ತಯ್ಯ, ಮಧುರಾ RJ ತ್ರಿಶೂಲ್, ಶಿವಾನಂದ್, ವಾತ್ಸಲ್ಯ ಮತ್ತು ಪೂರ್ವಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ರಾಮಚಂದ್ರ ಸಾಗರ್ ಅವರ ಕಥೆಗೆ ವಿನಾಯಕ ಅವರು ಸಂಭಾಷಣೆಯನ್ನ ಬರೆದಿದ್ದಾರೆ. ವಿನಾಯಕ ಮತ್ತು ಸುಕೇಶ್ ಮಿಜಾರ್ ಅವರ ಚಿತ್ರಕಥೆಯಲ್ಲಿ ಸಿನಿಮಾ ಮೂಡಿ ಬಂದಿದೆ. ಇನ್ನು ಮೋಹನ ತೋಡಾರು ಅವರು ನಿರ್ದೇಶನದಲ್ಲಿ ಸಹಕರಿಸಿದ್ದಾರೆ. ಉಳಿದಂತೆ ತಿರುಮಲೇಶ್ವರ ಕೆದಿಲಾ, ಪ್ರಸಾದ್ ಕೊಳಂಬೆ, ಅಶ್ವಥ್ ಆಚಾರ್ಯ, ದೀಕ್ಷಿತ್, ಅನೀಶ್, ಶರಣ್, ಐಶ್ವರ್ಯ, ಸುನೀತಾ ಅವರ ಸಂಪೂರ್ಣ ಸಹಕಾರದಲ್ಲಿ ಸಿನಿಮಾ ಮೂಡಿಬಂದಿದೆ. ಈ ಮೂಲಕ ಒಂದು ಅಪರೂಪದ ಸಿನಿಮಾವನ್ನ ತಂಡವು ರೂಪಿಸಿದ್ದು ಫೆಬ್ರವರಿ 12ರಂದು V4STREAM ಮೂಲಕ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸಿನಿಪ್ರಿಯರು ಈ ಸಿನಿಮಾವನ್ನ ನೋಡಿ ಹಾರೈಸಿ ಅನ್ನೋದು ಚಿತ್ರತಂಡದ ಅಭಿಲಾಷೆಯಾಗಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.